ಎಲ್ರಿಗೂ ನಮಸ್ಕಾರ. ಮಂಗಳೂರು ಏನೋ ಸ್ಪೆಷಲ್. ನಾನು ಫಸ್ಟ್ ಟೈಮ್ ಬರ್ತಿರ್ತೀನಿ. ಇಲ್ಲ, ಮಂಗಳೂರಿಗೆ ನಾವು ಯಾವಾಗಲೂ ಬರ್ತಾ ಇರ್ತೀವಿ. ಇದು ಫಸ್ಟ್ ಟೈಮ್ ಅಲ್ಲ. ಬಹುಶಃ ಅಪ್ಪಾಜಿ ಆದಮೇಲೆ ಜಾಸ್ತಿ ಪಿಕ್ಚರ್ ಶೂಟಿಂಗ್ ಮಾಡಿದ್ರೆ ಇಲ್ಲಿ ಈ ಪ್ರಾಂತ್ಯದಲ್ಲಿ ನಾನೇ ಜಾಸ್ತಿ ಮಾಡೋದು. ಮಂಗಳೂರು ಎಷ್ಟು ಸಿನಿಮಾ ಬೇಕು ಇಲ್ಲೇ ಶೂಟಿಂಗ್ ಜಾಸ್ತಿ ಮಾಡೋದು. ಇಲ್ಲಿ ಬಂದಾಗ ಸ್ನೇಹಿತರು ಜಾಸ್ತಿ. ಗುರುಕಿರಣ್ ಅವರು ನಮಗೆ ತುಂಬ ಆಪ್ತರು. ಆಮೇಲೆ ಇಲ್ಲಿ ಬಂದಾಗ ನಮಗೆ ಮೀನು, ಕ್ರ್ಯಾಬ್, ಪ್ರಾನ್ಸ್ ಊಟ ಒಳ್ಳೊಳ್ಳೆ ಊಟಗಳು ಸಿಗುತ್ತೆ. ಆ್ಯಂಡ್ ಒಳ್ಳೆ ಜನ. ನಮಗೆ ಇಲ್ಲಿ ಪ್ರೀತಿ ವಿಶ್ವಾಸ ತುಂಬ ಚೆನ್ನಾಗಿದೆ. ಒಳ್ಳೊಳ್ಳೆ ದೇವಸ್ಥಾನಗಳಿದೆ. ನೆನ್ನೆ ತಾನೇ ಧರ್ಮಸ್ಥಳಕ್ಕೆ ಹೋಗಿದ್ದು, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿದ್ದು. ಇವತ್ತು ಬೆಳಿಗ್ಗೆ ಕೊರಜ್ಜ ಕಡೆ ಅಲ್ಲಿ ಹೋಗಿದ್ದು, ಕೊರಗಜ್ಜ ಅಲ್ಲಿ ಹೋಗಿದ್ದು. ಅದಾದಮೇಲೆ ವನದುರ್ಗೆ ಆ ದೇವಸ್ಥಾನಕ್ಕೆ ಹೋಗಿದ್ದು. ನಮ್ಗೆ ಅವಾಗ ಬಂದಾಗಲ್ಲ ಆ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀವಿ. ನಂಗೆ ತುಂಬ ಇಷ್ಟ ಇಲ್ಲಿ ಬರೋದು. ಯಾಕೆ ಇವತ್ತು ನಾನು ತುಂಬ ಥ್ಯಾಂಕ್ಸ್ ಹೇಳ್ಬೇಕು. ಯಾರು ನಮಗೆ ವೇದ ಇದಕ್ಕೆ ಒಂದು ಅವಕಾಶ ಮಾಡಿಸ್ಕೊಟ್ಟಿದ್ದು ಅವ್ರಿಗೆ, ಕಿಶೋರ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ಬೇಕು. ಅವ್ರು ತುಂಬ ನನಗೆ ಸ್ನೇಹಿತರು ಕೂಡ ಕಿಶೋರು. ಯಾಕಂದರೆ ವಿಲ್ಲನ್ ಸಿನಿಮಾಗೆ ದುಬೈಲಿ ಒಂದು ಇವೆಂಟ್ನ ಇದು ಮಾಡಿದ್ರು, ಏರ್ಪಾಡು ಮಾಡಿದ್ರು. ನನಗೆ ಭಾಳ ಖುಷಿಯಾಗಿತ್ತು ಅವ್ರ ಇವೆಂಟ್ಗೆ ಬರಬೇಕಾದ್ರೆ. ಆ್ಯಂಡ್ ಅದು ಮಂಗಳೂರು ಬಂದು ನಿಮ್ಮ ಮುಂದೆ ನಾವು ವೇದ ಬಗ್ಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಅವ್ರು ಕಿಶೋರ್ ಅವ್ರಿಗೆ ತುಂಬ ಥ್ಯಾಂಕ್ಸ್. ಆಗು ನೀವು ನೋಡಿದ್ದೀರಿ 125 ಸಿನಿಮಾ. ಫಸ್ಟ್ ಸಿನಿಮಾ ಆನಂದ್. ಇಲ್ಲಿ ಒಂದು ಫಂಕ್ಷನ್ ಬಂದಿದೆ, ಓಮ್ ಸಿನಿಮಾ ಫಂಕ್ಷನ್ ಬಂದಿದೆ ಸೆಂಟ್ರಲ್ ಥಿಯೇಟರ್ಲಿ. ಅವಾಗ ನೋಡ್ಬೇಕಾಯ್ತು ಎಲ್ಲರೂ ನಂದೇ ಗೆಟಪ್ಲಿ, ದಾಡಿ ಗಿಡ್ಲ ಬಿಟ್ಕೊಂಡು, ಶರ್ಟ್ ಹಾಕೊಂಡು, ಈ ಲಾಂಗ್ ಎಲ್ಲ ಇಟ್ಕೊಂಡು ಬಂದಿದ್ರು. ಅವಾಗ ನಾನು ಯಾವತ್ತೂ ಅದು ಮರೆಯೋಕ್ಕಾಗಲ್ಲ ಓಮ್ ಸಿನಿಮಾದಲ್ಲಿ. ಸೊ ವೇದ ಬರ್ತಾ ಇದೆ. ವೇದ ನೋಡಿ, ಎಲ್ಲ ಹೆಂಗಸಿಗೂ ತುಂಬ ಹತ್ತಿರವಾದ ಸಿನಿಮಾ ಆಗುತ್ತೆ ವೇದ ಅಂತ ನನ್ನ ಭಾವನೆ. ಯಾಕಂದ್ರೆ ಇದರಲ್ಲಿ ಹೆಂಗಸಿಗೆ ಬಹಳ ಪ್ರಾಮುಖ್ಯತೆ ಕೊಟ್ಟಿದೆ ಈ ಸಿನಿಮಾದಲ್ಲಿ. ನಿಮ್ಗೆ ತುಂಬ ಇಷ್ಟ ಆಗುತ್ತೆ ಈ ಸಿನಿಮಾ. ನೋಡಿ, ಆಶೀರ್ವಾದ ಮಾಡಿ. ನಮ್ಮ 125 ಸಿನಿಮಾ 1ರಿಂದ 124ವರೆಗೂ ಆಶೀರ್ವಾದ ಮಾಡ್ಕೊಂಡು ಬರ್ತಾ ಇದ್ದೀರಾ. ಇದು 125 ಸಿನಿಮಾ ನೋಡಿ ಆನಂದಿಸಿ. ಇನ್ನೇನು ಎಲ್ಲ ಮಾತುಗಳು ಮುಗಿಸ್ಮೇಲೆ ಹಾಡು ಹಾಡ್ತೀನಿ. ಯಾಕಂದ್ರೆ ಇಲ್ಲಿ ಬರೋದು ಬರೀ ಹಾಡಕ್ಕೆ ಬರಬೇಕು. ಯಾಕಂದ್ರೆ ಸುಮ್ಮನೆ ಬಂದು ಭಾಷಣ ಬಗ್ಗೆ ಚೆನ್ನಾಗಿರಲ್ಲ. ನಿಮ್ಮ ಸಿನಿಮಾ ಹಾಡೋಣ, ಜೊತೆ ಸೇರಿ ಕುಡಿಯೋಣ ಅಂತ ಹೇಳ್ಬಿಟ್ಟು ನಾನು ಮಾತು ಮುಗಿಸ್ತೀನಿ. ಎಲ್ರಿಗೂ ಇಡೀ ವೇದ ಚಿತ್ರದಲ್ಲಿ ಮುಂದೆ ಎಲ್ರಿಗೂ ಆಶೀರ್ವಾದ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.